ಪಡುಬಿದ್ರೆಯ polipu ಸರ್ಕಾರಿ ವಿದ್ಯಾಸಂಸ್ಥೆಗಳ ಶತವಜ್ರ ಸ್ವರ್ಣ ಸಂಭ್ರಮದ ಸಮಾರೋಪ ಸಮಾರಂಭ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೆಎಸ್ ಈಶ್ವರಪ್ಪ ಅವರು ಮಾತನಾಡಿ, ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಕಲಿತ ಶಿಕ್ಷಣವೇ ಎಲ್ಲರಲ್ಲೂ ಉತ್ತಮ ವ್ಯಕ್ತಿತ್ವ ನಿರ್ಮಾಣಕ್ಕೆ ಕಾರಣವಾಗಿದೆ. ಇಂದು ಸಾಧನೆಯ ತುತ್ತ ತುದಿಯಲ್ಲಿ ಇರುವವರೆಲ್ಲರೂ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಕಲಿತವರಾಗಿದ್ದು, ಅವರ ಮೂಲಕ ಮತ್ತಷ್ಟು ಮಂದಿ ಸಾಧಕರ ಸೃಷ್ಟಿಯಾಗಿದೆ. ಈ ನಿಟ್ಟಿನಲ್ಲಿ ಶತಮಾನಗಳನ್ನು ಪೂರೈಸಿರುವ ಶಾಲೆಗಳು ಮುಚ್ಚಿ ಹೋಗದಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳಿದರು. ಈ ಶಾಲೆಯ ಮುಖಾಂತರ ಅಭಿವೃದ್ಧಿ ಪಡೆದಿದ್ದಾರೆ. ಅವರೆಲ್ಲರೂ ಕೂಡ ಈ ರೀತಿ ಸಂಭ್ರಮ ಕಾರ್ಯಕ್ರಮ ನಡೀತಾ ಇರೋ ಸಂದರ್ಭದಲ್ಲಿ ಅವರು ಸಂತೋಷ ಪಡ್ತಾ ಇರಬಹುದು. ನಾವು ಇವತ್ತು ಶಿಕ್ಷಣ ಪಡೆಯೋದಕ್ಕೆ ನಮ್ಮ ಭವಿಷ್ಯ ದೃಷ್ಟಿಯಿಂದ ಯಾರ್ಯಾರು ಯೋಚನೆ ಮಾಡ್ತಾರೆ? ಒಂದು ನಮ್ಮ ತಂದೆ ತಾಯಿಗಳು, ನನ್ನ ಮಗ ಓದ್ಲಿ, ನನ್ನ ಮಗಳು ಓದ್ಲಿ, ವಿದ್ಯಾವಂತರಾಗ್ಲಿ ಅಂತ ಅವ್ರು ಕನಸು ಕಂಡು ಒಳ್ಳೆ ಸ್ಥಿತಿ ಬರಲಿ ಅಂತ ಅವ್ರು ಕಾಣ್ತಾ ಇರ್ಬೇಕಾದ್ರೆ ಗುರುಗಳು, ಈ ಭಾಗದ ಗುರುಗಳು, ನಾನು ಪಾಠ ಹೇಳ್ಕೊಟ್ಟಿದ್ದೀನಿ, ನನ್ನ ವಿದ್ಯಾರ್ಥಿ ಅಭಿವೃದ್ಧಿ ಆಗಲಿ, ಅದರಲ್ಲೇ ನನಗೆ ಆನಂದ ಕಾಣುತ್ತೆ ಅನ್ನೋದನ್ನ ಗುರುಗಳು ಕಾಯ್ತಾ ಇದ್ದಾರೆ. ಮೂರನೇದು, ಇಡೀ ದೇಶ ಕಾಯ್ತಾ ಇದೆ. ಮಾಜಿ ಸಚಿವ ವಿನಯ್ ಕುಮಾರ್ ಸುರಕೆ ಮಾತನಾಡಿ, ಕನ್ನಡ ಮಾಧ್ಯಮ ಶಾಲೆಗಳ ಬಗ್ಗೆ ಜನರಲ್ಲಿ ಇನ್ನಷ್ಟು ಜಾಗೃತಿ ಮೂಡಿಸುವ ಪ್ರಯತ್ನ ನಡೆಯಬೇಕಿದೆ. ಕನ್ನಡ ಮಾಧ್ಯಮ ಶಾಲೆಗಳ ಉಳಿವಿಗೆ ಹಳೆ ವಿದ್ಯಾರ್ಥಿಗಳ ಕೊಡುಗೆ ಅತಿ ಅಗತ್ಯವಾಗಿದ್ದು, ಕನ್ನಡ ಮಾಧ್ಯಮ ಶಾಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಸಂಸ್ಥೆಯಲ್ಲಿ ಸಿಗುವ ಸೌಲಭ್ಯಗಳನ್ನು ವೃದ್ಧಿಸ್ತಾ ಹೋಗೋದರ ಅಗತ್ಯತೆ ಇದೆ ಎಂದರು. ಈ ವಿದ್ಯಾಸಂಸ್ಥೆಯನ್ನು ಉಳಿಸುವಂತ ಒಂದು ಸಂಕಲ್ಪ ಆಗಿದೆ. ಹೆಚ್ಚಿನ ಅಂಶ ಈ ವಿದ್ಯಾಸಂಸ್ಥೆ ಮಾತ್ರ ಅಲ್ಲ, ಕರಾವಳಿ ಪ್ರದೇಶದ ಈ ಭಾಗದ ಎಲ್ಲ ಕನ್ನಡ ಶಾಲೆಗಳು ಕೂಡ ಉಳಿಯುವಂತ ರೀತಿಯಲ್ಲಿ ಇಂದಿನ ಸಮಾಜದ ಅವಶ್ಯಕತೆ ಏನಿದೆ ಅದಕ್ಕೆ ರೂಪಿತ ಆಗುವಂತ ಶಿಕ್ಷಣವನ್ನು ನೀಡುವಂತ ರೀತಿಯ ಮುತುವರ್ಜಿಯನ್ನು ವಹಿಸಿಕೊಳ್ಳುವಂತ ಸಂಕಲ್ಪವನ್ನ ಶತಮಾನೋತ್ಸವ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕೈಗೂಡಿಸೋಣ. ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಅವರು ಮಾತನಾಡಿ, ತಮಗೆ ವಿದ್ಯಾಭ್ಯಾಸವಿಲ್ಲದಿದ್ದರೂ ಸಮಾಜದ ಯುವ ಜನರು ಮತ್ತು ಮುಂದಿನ ಪೀಳಿಗೆಯ ಬಗ್ಗೆ ಅತೀವ ಕಾಳಜಿ ವಹಿಸಿ ಶಿಕ್ಷಣ ಸಂಸ್ಥೆಯನ್ನ ಪ್ರಾರಂಭಿಸಿದ ಮೊಗವೀರ ಸಮಾಜದ ಹಿರಿಯರ ಶ್ರಮ ಶ್ಲಾಘನೀಯವಾಗಿದೆ ಎಂದರು. ಮೊಗವೀರ ಸಮಾಜದ ಹಿರಿಯರನ್ನು ನೆನೆಸಿಕೊಳ್ಬೇಕಾಗ್ತದೆ. ಆ ಬ್ರಿಟಿಷರ ಕಾಲದಲ್ಲಿ ಕೂಡ ತಮಗೆ ವಿದ್ಯಾಭ್ಯಾಸ ಇಲ್ಲದಿದ್ರೂ ಕೂಡ ನಮ್ಮ ಮುಂದಿನ ಮೊಗವೀರ ಜನಾಂಗಕ್ಕೆ ವಿದ್ಯಾಭ್ಯಾಸ ಸಿಗಬೇಕು ಅಂತ ಆ ಕಾಲದಲ್ಲಿ ಫಿಶರಿ ಶಾಲೆಗಳನ್ನ ಪ್ರಾರಂಭ ಮಾಡಿದಂತ ಒಂದು ಹೆಮ್ಮೆ ಅದು ಮೊಗವೀರ ಸಮಾಜಕ್ಕೆ ಸೇರಿ. ನಮ್ಮ ಬುದ್ಧಿಗೆ ಫಿಶರಿ ಶಾಲೆ, ನಮ್ಮ ದೇಹದ ತಾಕತ್ತಿಗೆ ವ್ಯಾಯಾಮ ಶಾಲೆ ಮತ್ತು ನಮ್ಮ ಆತ್ಮಕ್ಕೆ ಸಂತೃಪ್ತಿ ಕೊಡ್ಲಿಕ್ಕೆ, ಆಧ್ಯಾತ್ಮಿಕವಾದಂತಹ ಸಂತೃಪ್ತಿ ಕೊಡ್ಲಿಕ್ಕೆ ಭಜನಾ ಮಂದಿರ. ಶತವಜ್ರ ಸ್ವರ್ಣ ಸಂಭ್ರಮ ಸಮಿತಿ ಗೌರವಾಧ್ಯಕ್ಷರಾದ ಲಾಲಾಜಿ ಆರ್ ಮೆಂಡನ್, ಸಂಸದ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು, ಶತವಜ್ರ ಸ್ವರ್ಣ ಸಂಭ್ರಮ ಸಮಿತಿಯ ಕಾರ್ಯಾಧ್ಯಕ್ಷ ಸರ್ವೋತ್ತಮ ಕುಂದರ್, ಮುಂಬೈ ಸಮಿತಿಯ ಅಧ್ಯಕ್ಷ ಸುರೇಂದ್ರ ಎನ್ ಸುವರ್ಣ, polipu ಮೊಗವೀರ ಮಹಾಸಭಾದ ಅಧ್ಯಕ್ಷ ಪ್ರವೀಣ್ ಡಿ ಕುಂದರ್, ಉಡುಪಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ದಿನಕರ ಬಾಬು, ತಾಲೂಕು ಪಂಚಾಯತ್ ಅಧ್ಯಕ್ಷೆ ನೀತಾ ಗುರುರಾಜ್, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಗೀತಾಂಜಲಿ ಸುವರ್ಣ, ಕಾಪು ಬಿಲ್ಲವರ ಸಂಘದ ಗೌರವಾಧ್ಯಕ್ಷರಾದ ಪ್ರಭಾಕರ್ ಪೂಜಾರಿ, ಕಾಪು ಪುರಸಭೆಯ ಮುಖ್ಯಾಧಿಕಾರಿ ವೆಂಕಟೇಶ್ ನಾವಡ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್ 24/7 ಪಡುಬಿದ್ರೆ.